ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಇಂಕ ಬಾರಿ ಖುಷಿ ಒಂದು ದಯ ಬಂದಂಡ ಏನು ಪಾತೆರ ಸುರುವಂಬಿರದು ಮೇ ಕ್ಲಾಪ್ ಬಿಟ್ಟೊಂದಿಲ್ಲ ಎಂದು ಎಂಕ್ಲೆ ಬೋರ್ಡನ್ ಆಕ್ಚುಲಿ ಫಸ್ಟ್ ಇನ್ನು ನಮ್ಮ ತೆಲಿಪೇರ ಸೇರಿದ ನಿಜವಾದ ಹೊಸ ವರ್ಷ ಅಂತ ಮಾತಾಡಲಿ ಗೊತ್ತುಂಡದೆ ಯಾರಿಗೆಲ್ಲ ಗೊತ್ತುಜ್ಜ ದಾಯ ಹೊಸ ವರ್ಷ ಯುಗಾದಿ ಇದೇ ಹಿಂಗ ಬಾರಿ ಖುಷಿ ಐಕೊಂದು ಕ್ಲಾಪ್ ಬಿಟ್ಲಿ ದಯ ಬಂದಂಡ ಯುಗಾದಿ ಬಂದಾಗ ಪೂರ ನಮ್ಮ ವಾಟ್ಸಪ್ ಸ್ಟೇಟಸ್ ಮಾಡುವ ವಾಟ್ಸಪ್ ಮೆಸೇಜ್ ಕಡ ಬಿಡುವ ಅದೇ ನಮ್ಮ ಯುಗಾದಿ ಪೂರ ವಾಟ್ಸಪ್ ಉಂಡು ಹೆಂಗೆ ಯುಗಾದಿ ಬಣ್ಣ ಬಾರಿ ಖುಷಿ ಹಣ್ಣು ಮಾತ್ರ ಬಾರಿ ಖುಷಿ ಹಣ್ಣು ಅಣ್ಣು ಕೋಡೆ ದೂಪೆ ಮಂಡೆ ಬೆಚ್ಚ ಅವನು ಮಾರೆ ದಾದ ಮನ್ಪುಣ ಒಂಜಿ 50 ಕಿಲೋ ತಾತಾವು 50 ಕಿಲೋ ಎಂಚಿನ ಬೆಲ್ಲ ಒಂಜಿ 4 ಕಿಲೋ ಎಂಚಿನ ಕೈ ಬೇವು ಸೊಪ್ಪು ಮಾರ್ರೆ ಓಲು ವಾಟ್ಸಪ್ ಓ ರಾಮ ದೇವರೇ ಎನ್ನ ಫ್ರೆಂಡ್ ಅವ್ರಿ 16 ಗಂಟೆ ರಾತ್ರಿಗೆ ಶುರು ಅಂತೆ ಮಾರ್ರೆ ಯುಗಾದಿ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಸಾಧಾರಣ ಮಾತಾ ಫ್ರೆಂಡ್ಸ್ ನ ಗ್ರೂಪ್ ಸೇರ್ಸದ 50 ಕಿಲೋ ತಾತಾವು ಎಂಚಿನವು ಬೆಲ್ಲ ಅತ ಇನ್ ದಾದ ಮನ್ಪುಣೆ ಮಾರಯ ಯುಗಾದಿ ಬಂಡ ಖುಷಿಲ ಆಪುಣು ಮಾರಯ ಮಂಡೆ ಬೆಚ್ಚಲ ಆಪುಣು ನಿಜವತ್ತು ನೋಡತ್ತೆ ಒಂಜಿ ರೀತಿ ನಮಕ್ ಒಂಜಿ ಬಾರಿ ಖುಷಿ ಆಪುಂಡು ದಯ ಬಂದಂಡ ಇತ್ತದ ಜನರೇಷನ್ಗೆ ಪ್ರತಿ ಒಂಜಿ ಹಬ್ಬದ ಬಗ್ಗೆ ಒಂಜಿ ಕಾಳಜಿ ಉಂಡತ್ತ ಎಂಚಿನ ಬರಲ್ಲ ಗೊತ್ತು ಸ್ಟೇಟಸ್ ಬಾಡ್ದಾಂಡು ರಾಪ ಗ್ರೂಪ್ ರಾಪಕ ಬೋದಾಂಡ ಒಂಜಿ ಮೆಸೇಜ್ ಬಾರಿ ಖುಷಿ ಆಪುಣು ಅಂಚನ ಒಂಜಿ ಬೇಜಾರ್ಲ ಆಪುಣು ದಾದ ಗೊತ್ತುಂಡೆ ಈ ನಮ್ಮ ಹಬ್ಬಲ ಆವಡು ಒವ್ವೆ ಆವಡು ಖಾಲಿ ವಾಟ್ಸಪ್ ಉಡೇ ಒರಿಯೊಂದುಂಡ ತಾಪಂಡದು ದಯ ಬಂದಂಡ ತುಲ ಯುಗಾದಿಗೆ ಬೆಲ್ಲನ ವಾಟ್ಸಪ್ ಮಂತನೇ ಇಲ್ಲಲ್ ಬೋಲೆಗೆ ಕಾರು ಕುತ್ತ ಅಂತದ ಮೊಬೈಲ್ ತಂದು ಪೆಂಚ ಒಂಜಿ ನೀರು ಕೊರ ಜನಜ್ಜಿ ಅಂದತೆ ಸರಿಯತೆ ಸರಿಯ ನನಗೆ ಅಂದು ಬನೋಡು ಅಪ್ಪ ಹೆಂಗೊಂತರ ಅಂದು ದಾವ ಎಂಕ್ಲ ಅಂದು ದಾವಣ ಅಂದ ಫ್ಯಾಕ್ಟ್ ದಾದ ಪಂಡಾಂಡ ನಮ್ಮ ದಾಯಿ ಪಾತ್ರೆ ಅನ್ನ ಪನೊಂದುಲ್ಲೆ ಪಂದಾಂಡ ನರಮನಿ ವಾಸ್ತವಡು ಬದುಕೊಂದು ಇಜ್ಜೇರು ಪೂರ ಕಲ್ಪನಾ ಲೋಕ ಮುರಾನಿ ಒಂಜಿ ಈ ಸ್ಟೇಟಸ್ ಜನ ಬೊಲ್ಪುಲಾಕನ ಕೂಡ್ಲೆ ತೂಪುನ ಜನ ಸ್ಟೇಟಸ್ ಬೊಲ್ಪುಲಾಕುನೆ ಮೊಬೈಲ್ ತೂಪುನ ಸ್ಟೇಟಸ್ 3/4 ಗಂಟೆ ಗೊತ್ತೇಜ್ ಅವೆ ನಮ್ಮ ದುಮ್ಮದಾಕಲ ಎಂಚೇತಾರೆ ಗೊತ್ತುಂಡೆ ಕಾಂಡೆ ಲಕ್ಕದು ಸೀದಾ ಒಂಜಿ ಮುಂಡಾಸ ಕಟ್ಟಿಯರು ಎನ್ನ ಅಜ್ಜರಿದ್ದೀರು ಮುಂಡಾಸ ಕಟ್ಟಿಯರು ಸೀದಾ ತೋಟಕ್ಕೆ ಹೋಯ್ರು ಅವಳು ಒಂಜಿ ತೋಟಕ್ಕೆ ಹೋದು ಕನಿ ಕಟ್ತೀರಿ ನೀರಿದ್ದೀರಿ ಒಂಜಿ ಪಾಟ ಹಿಡ್ದಿರ್ತು ಮಾತ ಮುದಲ್ ಮೈತೀರಿ 1 ಗಂಟೆ ಅನ್ನಾಗ ಇಲ್ಲಾಗ ಬತ್ತೀರಿ 1 ಗಂಟೆ ಇಲ್ಲಾಗ ಬತ್ತು ತೂಪೇರಿ ಚಾಪರಿಯರು ಕೂಡ ತೋಟಕ್ಕೆ ಹೋಯ್ರು ಏತ್ತೊಂಜಿ ಪುರ್ಲದ ಸಿಸ್ಟಮ್ ಇತ್ತು ನವಾಗ ಇನ್ನೊಂದು ಹೋಗಿದ್ದೀರಿ ಇಲ್ಲ ಬೊಡೆದಿ ಮಧ್ಯಾಹ್ನ ನನಗ ಆ ಬುತ್ತಿಡು ಅಂದೇನ್ಕೊಂಡು ಹೊಂದಿತ್ತೀರಿ ಎಂಚಿನ ಪಂದಾಂಡ ತಿನ್ನಿಕೊಂಡು ಹೊಂದಿತ್ತೀರಿ ಅವಳಾಕಲು ಒಟ್ಟಿಗೆ ಸಂಸಾರಡು ಕುಲನ್ ತಿನ್ನೋದು ಏತ್ತು ಪುರ್ಲದ ಸಿಸ್ಟಮ್ ಅದೇ ಅವೇ ನಮ್ಮ ಇತ್ತ ಎಂಚೋ ಅಲ್ಲ ಪೊಲ್ಪುಲಕ್ಕನ ಕೂಡಲೇ ವಾಟ್ಸಪ್ ಪೂರ ರೆಗ್ಲ ಯುಗಾದಿ ಶುಭಾಶಯ ಅಂತ ಇಲ್ಲ ಅಮ್ಮ ಬರ್ಪೇರು ನಬೆ ಯುಗಾದಿಗೆ ಒಂಜಿ ಪಾಯಸ ಬಂದದೆ ಒಂಜಿಕೊಂಡ ಹೆಂಗ ಪಾಯಸ ಯಾರಿಗೆ ನಾಯಿಗೆ ಪಾಯಸ ಹೆಂಗದೆ ಪಾಯಸ ಮಂಡಣಿ ಮನ್ಪೇರೆ ಅದು ಮಾರ ಆಯ್ನಿ ದಾದಾಂದು ತೂಪ ಮಾರ ಮೊಬೈಲ್ ತಿಳಿಪ್ಪ ಇರೇರಾದೇಕಿ ಎಂಚಿ ನಳಪ್ಪು ನಮ್ಮ ತೂಲೆ ನಮ್ಮ ನಿಜವಾದ ವಾಸ್ತವ ನಿಜ ಅವ್ವ ಒಂಜಿ ಕಲ್ಪನಾ ಲೋಕ ನಮ್ಮ ಒಟ್ಟಿಗೆ ಉಪ್ಪನಾಕ್ಲೆ ನಮ್ಮ ಮರತೊಂದಿಲ್ಲ ಒಟ್ಟಿಗೆ ಉಪ್ಪನಾಕ್ಲೆ ಮರತದು ಏರನೋ ಮೆಚ್ಚಿಸಾಯರ ನಮ್ಮ ತೊಲಲಾಟ ಒಂದಿಲ್ಲ ಅಯ್ಯನ ಎಡೇಟ್ ಒಂಜಿ ಶುರುವಾತಂಡು ದಾದಿ ಟಿಕ್ ಟಾಕ್ ಗೊತ್ತು ಜನಗಳಿಗೆ ದುಂಬು ಯಾನೆ ಜಾತ್ರೆಗೆ ಪೋನಾಗ ಒಂಜಿ ಟಿಕ್ ಟಾಕ್ ಇತ್ತು ಅದವು ಒಂಜಿ ಕಪ್ಪೆ ತಿಕ್ಕೊಂದು ಗೊತ್ತು ನನಗೆ ಕಪ್ಪೆ ಐನ ಟಿಕ್ ಟಾಕ್ ಒಂದೊಂದು ಇತ್ತದ ಟಿಕ್ ಟಾಕ್ ಬೇತನೆ ಓ ರಾಮದೇವ್ರೆ ವಾ ಪೊಣ್ಣುಲು ನಿಂಜ ಕ್ಲೋನ್ ಉರ್ದುನ್ನೆ ವಾವ ನಮ್ಮಣಿದ ಬಾರಿ ಖುಷಿ ಆಗ್ಬಿಡ್ತೀಯಾರೆ ಇಂಚನೆ ಮೂರನೇ ಯುಗಾದಿಗೆ ಏನು ಚಿಕ್ಕಮ್ಮನಿಲ್ಲಾಗ போயினே ಚಿಕ್ಕಮ್ಮನಿಲ್ಲ போனாಗ என்ன ಚಿಕ್ಕಮ್ಮನ ಮಗಳು ಇಂಕು ತೂದು ಬಾರಿ ಆಶ್ಚರ್ಯ ಉಂಡು ಬಾರಿ ಪೊರ್ಲದ ಸೀರೆ ನೆಕ್ಲೆಸ್ ಪಾಡ್ದಲು ಮೇಕಪ್ ಮಲ್ದಲು ಮೊಟ್ಟುಡ್ದವನಲ್ಲ ಇಂಚ ಒಂಜಿ ತಟ್ಟೆಡು ಬೆಲ್ಲ ಬೇವು ಇಂಕ ಬಾರಿ ಆಶ್ಚರ್ಯ ಅಣ್ಣ ಮಾರೆ ಈ ಕಾಲಡು ಈ ವಾಟ್ಸಪ್ ಕಾಲಡ್ಲ ಈ ಒಂಜಿ ಇಲ್ಲದ ಸಂಭ್ರಮ ಮನ್ಮನಗಳು ಉಳ್ಳೇರದ ನಾನು ಸೀದಾ ಪೋಯೆ ರಪ್ಪ ಕೈ ಪಾಡಿ ಬೆಲ್ಲ ಲಕ್ಲಿ ಎಂಚಿನ ಅತ್ತ ಮಾರ ತಿಂದು ಯುಗಾದಿದ ಬೆಲ್ಲ ಅತ ಹತ್ತು ಮಾರ ಕಣ್ ತೋಜೆರೆಗೆ ಅವಳು ಅವೆಂಜಿನ ಆ ವಿಡಿಯೋ ಅವನು ತೋಜೆರೆಗೆ ಎಂಚಿನ ಟಿಕ್ ಟಾಕ್ ಅತ ಒಂದು ಅಲ್ಲಿ ಬೆಲ್ಲ ಪೋತಂದು ಹೆಂಗೆ ಹತ್ತು ಯುಗಾದಿಗೆ ಹತ್ತು ಟಿಕ್ ಟಾಕ್ ಅಂತದ್ದು ಇಡೀ ಊರಿಗೂ ಬಟ್ಟ್ಯಾರ ಆ ಬೆಲ್ಲ ಏರೆಗೆ ಬೋಡು ಸ್ವಾಮಿ ಇಲ್ಲಡೆ ಬತ್ನಾಗ ಕೊಂಚ ನೀರು ಕೊರ್ರ ಒಂದು ನಮ್ಮ ಸಂಸ್ಕೃತಿ ಅವು ನಿಜವಾದ್ಲ ತುಲೆ ಮುರಾಣಿ ಮಾತಾಬಿಡಿ ಯಾನು ಬೇಲದಲ್ಲಿ ಪೆತ್ತೆ ಯಾನು ಬೇಲದಲ್ಲಿ ಪಂಡ ಇಂಚನೆ ರೂಮ್ ಗೊತ್ತಾಪ ಪಿದಾಡಿ ಮೂಲ್ ತೂಲೆ ಕುಳ್ದ ನಮ್ಮ ಗೊತ್ತಾಪ ನಮಗೆ ದಾದ ಒಂದು ಪಿದಾಡಿ ಪಂಡದು ಅಪ್ಪಾಗ ವಾಟ್ಸಪ್ ಸ್ಟೇಟಸ್ ತೂಪೆ ಬರ್ಸೋ ಓ ರಾಮ ಬರ್ಸನೆ ವಾಟ್ಸಪ್ ಸ್ಟೇಟಸ್ ಬೊಲ್ಲ ಒಯ್ದನು ಮಾರ್ರೆ
ಎಂಕ್ ಬಾರಿ ಖುಷಿ ಅಂದ ಮಾರ ನಮ್ಮ ಕುಡ್ಲಾಡು ಈ ನವನೆ ಬರ್ಸಾವ ಇದು ನಾನು ಜಾಲ್ ಜತ್ ಕಾರ್ ದೀಪ ಒಂಜಿ ಬಾನೆ ನೀರಿಜ್ಜಿ ಸ್ಟೇಟಸ್ ಬಲ್ಲವ ಇದು ಅಪಂಡ ವಾಸ್ತವವು ನಮ್ಮ ಕಲ್ಪನೆ ನಿಕ್ಲೆ ಪಲ್ಲೆ ಆನಿ ಮುರಾಣಿ ಪುಲ್ವಾಮಾ ದಾಳಿಯಾಂಡ್ ಅಟ್ಯಾಕ್ ಮಂತೀರ್ ನಮ್ಮ ಸೈನಿಕರ ನಮಿತ್ತು ನಿಜವಾದ ನಮ್ಮ ಬೇಜ ಸಂಗತಿ ನಮಕ್ ಪೂರ ಕೋಪ ಆತನು ಬಾರಿ ಕೋಪ ಆತನು ಎಂಜಿನ ಅಂತ ಸ್ಟೇಟಸ್ ವಾಡಿಯ ಅದೇ ಎಂಜಿನ ಸ್ಟೇಟಸ್ ಬುಡಜ್ಜಿ ಪಾಡ್ಲೆ ಪತ್ಲೆ ಎಂಚಿನ ಪತ್ತನೆ ಪುಚ್ಚದ ಎಣ್ಣೆ ಮಾರ್ರೆ ದಾದೇನು ಪತ್ತನೆ ಪತ್ತಿರ ಎಂಚಿನ ಉಗ್ರಿ ನಮ್ಮ ಒಗ್ರೇನ ಇಲ್ಲದ ಅತ್ತದೇ ಅಂಚಿನ ಪೂರ ಕತೆ ಎದ್ದುಲೆ ಇತ್ತ ಪೂರಲ ನಮ್ಮ ಸ್ಟೇಟಸ್ ಇರು ದಾದ ಬಂದಂಡ ನಮಕ್ ಒಟ್ಟಿಗೆ ಉಪ್ಪುನಕಲ್ನ ಸಂಬಂಧ ಗೊತ್ತುಜ್ಜಿ ನಮಕ್ ಮೋನೆ ತೂದು ತಿಳಿಪ್ನ ಮರತ್ತು పోతుండి ಮೊಬೈಲ್ ತೂದು ಪಾತಿರೊಂದುಲ್ಲ ಮೊಬೈಲ್ ತೂ ಸ್ಮೈಲ್ ಮಂತೊಂದುಲ್ಲ ಬಸ್ಸುಟ್ಟು ಪೋನಾಗಲ ಒಂಜಿ ಆಂಜಿವು ಇಂಚ ಪತ್ತೊಂದು ಸ್ಮೈಲ್ ಕೊರೊಂದುಂಡು ಫುಲ್ ರಶ್ ಹೆಂಗು ಎದುರು ಬಾರ ಒಂದು ಜಂಕಾಂಡೆ ಈ ಜನ ಪನೋಲಿ ದಾಯಮಂಡ ಹಸನ್ ಮುಖಿ ಯಾವ್ದು ಮಾರೆ ಎಟ್ಟ ಜನ ಆದಿಪ್ಪು ಪಣದ ಮೇಲೆ ಅಣ್ಣ ಒಂಚೂರು ರಪ್ಪ ಮೈಸಾಸುಲಕ ತೂ ಅಡಿಗೆ ಆ ಜನ ಅಪ್ಪಣ್ಣ ನಾಮ ತೂದ್ ನಮಗೆ ತಿಳಿಪಾರ ಅಪ್ಪಜಿ ಮೊಬೈಲ್ ತೂದ್ ನಮ್ಮ ತಿಳಿಪ ಅಂಚನೆ ಅವತ್ತನ್ನ ತುಲೆ ನಮ್ಮ ಪ್ರೀತಿ ದುಂಬುದ ಕಾಲದ ಪ್ರೀತಿ ಎಂಚೆತ್ತನೆ ಮನಸ್ಸು ಒಂಜಿ ಪೊಣ್ಣನ ಮಿತ್ತು ಪ್ರೀತಿ ಅಂಡ ಆ ಪ್ರೀತಿಗೆ ಗೌರವ ಇತ್ತಂಡೆ ಆ ಮನಸ್ಸದ ಪ್ರೀತಿ ನೆಂಚ ಮನಂತ ಗೊತ್ತುಂಡೆ ಮನಸ್ಸು ಇನ್ನೊಂದು ಯಾವ ಕವಿಯೂ ಬರೆಯಲಾರ ಓಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಪಂಡದು ಆ ಪದಕ್ಕಲೇನೆ ಅಕ್ಷರ ರೂಪಡ್ ಬರೆದ ಪೊಣ್ಣಾಗ ಮಾತ್ರ ಕೋರೊಂದಿತ್ತು ಇತ್ತೊಂಜಿ ಪೊಣ್ಣಂತೂ ಯಾರ ಗೊತ್ತದೆ ಸ್ಟೇಟಸ್ ಪಾಡ್ದಾನ ಬಿನ್ ಅಬುರೆ ನಹಿ ಸಕತೆ ಆ ಪೊಣ್ಣಾಗ ಬೇರದ ಇಡೀ ಊರ್ ದಾಖಲೆ ಬೋರ್ಡ್ ದಾನೆಲ್ಲ ಹೂವ ಪೂರ ಕೇನ್ ರಿಪ್ಲೈ ಅವಾಗ ತುಯ್ಯರುಂಡು 7 ಜನ ತುಯ್ಯರುಂಡು ಅದು ಇಂದೂಲ ಒಂಜಿ ಲವ್ ಮಾರ ಇಂಜಿನ ಮೇಲೆ ಬ್ರಹ್ಮಕಲದ ಪೋಸ್ಟರ್ ಬೋರ್ಡ್ ನಡಿ ಊರು ಲವ್ ಆತನ ಮಾಡದೆ ಇಂಚನೆ ಕಲ್ಪನೆ ಪೂರಲ್ಲ ಒಂಜಿ ದಿನ ನಮಕ್ ಪೂರ ಪ್ರೀತಿ ಲಂಚನೆ 4 ದಿನ ಒಂಜಿ 3 ತಿಂಗಳು ಅನಾಗ ನಮಕ್ ಪ್ರೀತಿ ಮರತ್ತಾಂಡು ಒಂಜಿ ಪೊಣ್ಣಂತೂಯ ಬಾರಿ ಖುಷಿ ಅಂಡು ಬಾರಿ ಖುಷಿ ವಾ ಚಾಟಿಂಗ್ ಪೋಯಿನಾಲೆ ಬತ್ನಾಲೆ ಪೂರ ನಮ್ಮ ತುಲ್ನಾಡು ಎಡ್ಡ ಪುದರಿತೀರಿ ಪುಂಡಿಂದ ಎಂಗೆ ಇನ್ನಿ ಮುಂಟಲ್ಲ ದಾದ ಪುಂಡಿಂದ ಅನ್ನ ಜಾತ ಜನ ಗೊತ್ತಾಂಡ ಪಲ್ಲೆ ಮಾತ್ರ ಎಂಕಾವೆ ಒಂದು ಲವ್ ಎಂಜಿನ ಗೊತ್ತುಂಡೆ ಕಲ್ಪನೆ ಈ ಪಿಕ್ಚರ್ ಪೂರ ತೂದು ರವಿಚಂದ್ರನ್ ನಾಲ್ಕಲ ಮಕ್ಕಳ ತೂದು ಬಾರಿ ಖುಷಿ ಲವ್ ಅಂಡ ನನ್ನ ಮದುವೆ ಪಕ್ಕ ಏಪಲ ರೊಮ್ಯಾನ್ಸ್ ಎಂದು ಬೇತ ದಾಳ ಇಂಚಿ ನಮಗೆ ಗೊತ್ತಜ್ಜಿ ಬೆನ್ನದೆ ಗೊತ್ತಜ್ಜೆ ಅಂಚೆ ನೆನ್ನದನೆ ಒಂದು ಒಂಜಿ ದಿನ ഞാനൊക്കെ മെസ്സേജ് വന്നല്ലേ ആഴ്ച തിങ്കളാണ് ഇങ്ങനെ ആണുള്ള മേല് പൂര റേപ്പല്ല ನೆಟ್ಟು ಪೊಣ್ಣು ಮೆಸೇಜ್ ಅಂತಲ್ಲ ಯಾಜ್ ತಿಂಗಳಾಣ ತಾನು ಒಂಚೂರು ಸೈಲೆಂಟ್ ಹಾತಿ ಆಗೈತೆ ಬೆತ್ತಿಗೆ ನಾನು పొడిదినాಗಿ ಆತು ಬರ್ತಾನಾಗ ಪೊಣ್ಣು ಮಂಡಲ್ಗೆ ಪ್ರಿಯ ಓಲ್ಲರೀರು ಆಯ್ಕೆ ಕಾನು ಒಂಡೆಗೆ ನಮ್ಮ ಮಾರೈತೆ ನಾನು ಬಿಸಿ ಇಲ್ಲ ಮಾರೈತೆ ಚೆಂಚಿನೇ ಬಿಸಿ ಅದು ಬಿಸಿ ಬಣ್ಣ ಅರ್ಥ ಜನಕ್ಕೆ ಆದವ್ರು ತನಗ ಬೇಗಾಂಡಿಗೆ ಮಲೆಗಾಂಡಿಗೆ ಆರು ಬಿಸಿ ಇಪ್ಪೀರು ಒಂಚೂರು ರೊಮ್ಯಾಂಟಿಕ್ ಆದ ಪಾತಿರ್ಗ ಒಂಚೂರು ರೊಮ್ಯಾಂಟಿಕ್ ಆದ ಪಾತಿರ್ಗ ಪಂಡ ಪಾತಿರ್ವಿರ ಪ್ರಿಯಾ ಇರು ಓಲಿತ್ತು ನೆಲ ಮಲ್ಲೆ ಅಲ್ಲಿ ಮೆಸೇಜ್ ಪಾಡಿ ಅಲ್ಲಿಗೆ ಪ್ರಿಯಾ ಇರು ಓಲಿತ್ತು ನೆಲ ಮಲ್ಲೇಜ್ ಇರು ನಿದ್ರೆ ಮಂತೊಂದಿಲ್ಲರ ಜೋಜ ಇರು ನಿದ್ರೆ ಮಂತೊಂದಿತ್ತು ನಂಡ ಇರ್ನ ಕನಕಲೆ ನೆಂಗೆ ಕಡಪುಡ್ಲಿ ಅವೇ ಇರು ಅವ್ಲು ಗೊಬ್ಬೊಂದಿತ್ತಾರ ನಂಡ ಇರ್ನ ಆ ಸ್ಪಿರಿಟ್ ನೆಂಗೆ ಕಡಪುಡ್ಲಿ ಇರು ತೆಲ್ತೊಂದಿತ್ತಾರ ನಂಡ ಇರ್ನ ತೆಲಿಗೆ ನೆಂಗೆ ಕಡಪುಡ್ಲಿ ನಾಗೆ ಮೆಸೇಜ್ ಮಂತಲ್ಗೆ ಆಯ್ಪಿಗೆ ಮಲ್ಲ ಎಂಚಿನ ಮನೆ ಕರ್ಮ ರಪ್ಪ ರಿಪ್ಲೈವರೆಗೆ ಟಾಯ್ಲೆಟ್ ಉಡಲೆ ಎಂಚಿನ ಕಡಪುಡು ಇಂದು ವಾಸ್ತವ ಸ್ವಾಮಿ ಇಂದು ಸ್ವಾಸ್ತವ ಆಯ್ ಪನ್ನ ಕರೆಕ್ಟ್ ಆಗಿ ಓಲ ತಬ್ಬಿಜ್ಜಿ ನಮ್ಮ ಕಲ್ಪನಾ ಲೋಕಡ್ ಬದುಕುಂದಲ್ಲ ಬಹುಶಃ ಏತ ಸಮಯ ನಿಂಗೆ ಗೊತ್ತುಜ್ಜಿ ಕಲ್ಪನಾ ಲೋಕದ ಪಿದೈ ಬರ್ಕ ಈ ಪಾತೆರದ ಉದ್ದೇಶದ ಒಂಜಿ ನಮ್ಮ ಹಾಸ್ಯ ಪಂದ ನಮ್ಮ ವಿಜಯನಗರ ಸಾಮ್ರಾಜ್ಯಡ್ ತೆನಾಲಿ ರಾಮಕೃಷ್ಣ ಪನ್ಪನೊಂಜಿ ವಿಕಟ ಕವಿತೆಗೆ ದಾಯ ವಿಕಟ ಕವಿತೆ ಪಂದ ಹಾಸ್ಯ ಪಂದಂಡ ಕೇವಲ ಮನೋರಂಜನೆ ಅತ್ತು ಹಾಸ್ಯದ ಮೂಲಕ ಒಂಜಿ ಸಂದೇಶದ ಕೊರಡು ಎನ್ನ ಗುರುಕುಲ ಇನ್ನ ವಿಠಲ್ ನಾಯಕ್ ಪನ್ಪೇರು ಹಾಸ್ಯದ ಮೂಲಕ ದಯ ಪಂದಂಡ ಒಂಜಿ ವಿಷಯನ್ ತೀಕ್ಷ್ಣವಿನ ವಿಷಯನ್ ಸಡನ್ ಪಂಡನ ಗೆಬ್ಬುಗುಲ್ಲವೇರು ತಾನೇ ಅಂಬಾರು ಅವೇ ತಿಳ್ತೊಂದು ಮನಲೆಗೆ ಅಕ್ಲೆಗೆ ಅನ್ನ ಆಪುಂಡು ಅರಿವು ಆಪುಂಡು ಈ ಹಾಸ್ಯದ ಮೂಲಕ ಅರಿವು ಮೂಡಿಸವನಂಚಿನ ಬೇಲೆ ನಮ್ಮ ಮಾತ ಹಾಸ್ಯದಕ್ಕೆಲ್ಲ ಮನ್ಪಗ ಪಣ್ಣದ ಬಹುಶಃ 4 ನಿಮಿಷ ಆಣದ ಎಣ್ಣೆ ಖಂಡಿತವಾದ ಬರ್ಪಣ ಕಂಟೆಸ್ಟೆಂಟ್ಸ್ಗೆ ಯಾನು ಶುಭ ಕೋರೊಂದು ದುಂಬಗ ಅವಕಾಶ ತೆಗೆ ನನ್ನ ನಿಜವಾದ ಎಡ್ಡ ಕಾಮಿಡಿ ಮನ್ಪರ ಪ್ರಯತ್ನ ಮನ್ಪೆ ಪನ್ನೊಂದು ಸೊಲ್ಮ ಸಂದಾಯ ಮಂತೊಂದಿಲ್ಲ. ಥ್ಯಾಂಕ್ ಯು. ಮರಣಿ ಒಂಜಿ ದಿನ ಒಂಜಿ ಹಾಸ್ಯ ಕಾರ್ಯಕ್ರಮ ಪೋತೆ ಮಾರೆ ಬಾರಿ ಎಡ್ಡೆ ಹಾಸ್ಯ ಮಲ್ತೊಂದುಲ್ಲೇರು ಕಲಾವಿದೇರು ಎನ್ನ ಪಕ್ಕಡು ಕುಲ್ದಿನಾರು ತೆಲ್ತೊಂದು ಇಜ್ಜೇರಿಗೆ ಮನಿ ಬಂದ ಕುಲ್ದಿರು ಏನ್ ಪಕ್ಕ ಎನ್ನ ಲೆಫ್ಟ್ ಇಡ್ ಕುಲ್ದಿನಾರು ಕೇಂಡಿ ಆರು ತೆಲ್ತೊಂದಿಜ್ಜೇರು ಅಂತ ಇರ್ಕೇನು ಹೊರದಾಯ ತೆಲ್ತೊಂದಿಜ್ಜಾರು ನಾನು ಅಂಚಿ ತಿರ್ಗದ್ ಕೇಂಡೆ ಸರ್ ಇರು ತೆಲ್ತೊಂದಿಜ್ಜಾರಿಗೆ ತಾನೇ ಆತು ಬರ್ಲು ಕಾಮಿಡಿಯ ಒಂದು ನೀರು ತೆಲ್ಪುನತ್ತೆ ಸರ್ ಆ ಜನ ಪಂಡು ಎಂಕ್ಲ ಆ ಜನಕ್ಲು ಅಂತ ಬೆಚ್ಚೊಂಡು ಅಂಜನ ಇಲ್ಲ ಬೋ ತೆಲ್ಪು ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಸೊ ಈಗ ನನಗೆ ಹೇಗೆ ಫೀಲ್ ಆಗ್ತಿದೆ ಅಂದರೆ ಜಸ್ಟ್ ಲೈಕ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಎಕ್ಸಾಮಿನರ್ ಇನ್ ವೈವಾ. ಒಳಗೆ ತುಂಬ ಬರ್ತಿದೆ, ಹೊರಗಡೆ ಏನು ಬರಲ್ಲ. ಅದು ಸೇಮ್. ಬಟ್ ಭಯ ತೋರಿಸ್ಕೊಂಡ್ರೆ ಫಸ್ಟ್ ರೌಂಡಲ್ಲೇ ಉಡಿಸ್. ಭಯ ತೋರಿಸ್ಕೊಳ್ಳೋದ ಕಲಿಬೇಕು ಅಂದರೆ ನಮ್ಮ ಹುಡುಗಿರ ಹತ್ರ ಹೋಗಬೇಕು. ನುಲ್ಕೊಂಡೆ ಹೆಂಗೋ ಪಾಸ್ ಆಗಿಬಿಡ್ತಾರೆ. ಅವ್ರು ಹೆಂಗೋ ಟಾಪರ್ ಆಗ್ತಾರೆ, ನಾವೇ ಪಾಪರು. ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅವ್ರು ಹೇಗೋ ನಗಾಡ್ಕೊಂಡೆಲ್ಲ ಪಾಸ್ ಆಗಿಬಿಡ್ತಾರೆ. ನಾವು ಏನು ಮಾಡೋದು, ಅವ್ರ ನಗೋಕ್ಕೆ ಯಾಮಾರಿ ಜೈಲು ಸೇರ್ಕೊಳ್ಳೋ ಅಂಥ ಕೇಸೆಲ್ಲ ಆಗಿದೆ. ನನ್ನ ಲೈಫಲ್ಲೇನಾಗಿಲ್ಲ. ಸೊ ಹುಡುಗಿರು ಹೇಗೆ ಅಂದರೆ ಒಂಥರ ಮಾಯಾ ಜಿಂಕೆ. ಆರಾಮಾಗಿ ಓದ್ಕೊಂಡಿರ್ತಾರೆ, ಆಟ ಆಡ್ಕೊಂಡಿರ್ತಾರೆ, ಟಿಕ್ಟಾಕ್ ಮಾಡ್ಕೊಂಡಿರ್ತಾರೆ. ನಮ್ಮ ಕೈಲಿ ಅದೆಲ್ಲ ಇಲ್ಲ. ಮೇಜರಾಗಿ ನಾವು ಹಾಸ್ಟೆಲಿಂದ ಕಾಲೇಜಿಗೆ ಬರಬೇಕಂದ್ರೇ ತುಂಬ ಕಷ್ಟ. ಬೆಳಗ್ಗೆ 8 ಗಂಟೆಗೆದ್ದು ಹಾಸ್ಟೆಲ್ ಊಟ ತಿಂದು ಸ್ನಾನ ಆಗಿ ಬ್ರಷ್ ಇಲ್ಲದೆ ಏನೇನೋ ಮಾಡ್ಕೊಂಡು ಹೇಗೋ ಬರ್ತೀವಿ. ಹ್ಯಾಟ್ಸ್ ಆಫ್ ಟು ದೋಸ್ ಗರ್ಲ್ಸ್ ಹು ಕಮ್ ಅಟ್ ಕಾಲೇಜ್ ವಿತ್ ಫುಲ್ ಮೇಕಪ್. ಯಾರು ನೋಡಲ್ಲ ಅಂದರು 5 ಗಂಟೆಗೆ ಎದ್ದು ಬರ್ತಾರಲ್ಲ, ರಿಯಲಿ ಐ ಅಪ್ರಿಷಿಯೇಟ್ ದೆಮ್. ಯಾಕಂದರೆ ಅದು ಹೇಗೆ ಅಷ್ಟು ಪೇಷನ್ಸ್ ಇದೆಯೋ ಗೊತ್ತಿಲ್ಲ. ನಾನು RCB ಫ್ಯಾನ್, ನನಗೂ ತುಂಬ ಪೇಷನ್ಸ್ ಇದೆ. 10 ವರ್ಷ ಅಲ್ಲ 1000 ವರ್ಷ ಆದರೂ 10 ವರ್ಷ ಅಲ್ಲ, ನಾನು 1000 ವರ್ಷ ಆದರೂ ನಾನು ಕಾಯ್ತೀನಿ. ಯಾಕಂದರೆ ಇಟ್ಸ್ ಲೈಕ್ ನಮ್ಮಮ್ಮ ಅವಳು RCB. ನಮ್ಮಮ್ಮ ಏನಾದ್ರು ಹರಿದೋಗಿರೋ ಸೀರೆ ಹಾಕಿದ್ದಾಳೆ ಅಂತ ನನ್ನ ಪಕ್ಕದಲ್ಲಿ ಯಾರೋ ರೇಷ್ಮೆ ಸೀರೆ ಹಾಕಿರೋರು ನಮ್ಮ ಅಮ್ಮ ಅನ್ನೋಕ್ಕಾಗಲ್ಲ. ಮೈ ಮಾಮ್. ಸೊ ಹುಡುಗಿರು ಎಕ್ಸಾಮ್ಗೆ ರಿಲೇಟ್ ಮಾಡ್ಕೊಂಡು ಹೋದರೆ ಅವಳು ನಗ್ತಾಳೆ, ನಗಾಡಿಸ್ತಾಳೆ, ಬರೀತಾಳೆ, ಹೋಗ್ತಾಳೆ. ನಾವು ಅಲ್ಲೇ ಕುತ್ಕೊತೀವಿ 1 ವರ್ಷ 2 ವರ್ಷ. ಬೇರೆ ಹುಡುಗಿ ಬಂದರೆ ಇನ್ನೂ ಒಂದಷ್ಟು ವರ್ಷ. ಆನ್ಸರ್ ಶೀಟಲ್ಲಿ ಪಾಯಿಂಟ್ಸ್ ಬರೀದೇ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. 1ನೇ ವರ್ಷ ಅವಳಿದ್ಲು, 2ನೇ ವರ್ಷ ಇವಳಿದ್ಲು ಅಂತ ಲೆಕ್ಕ ಮಾತ್ರ ಇಟ್ಟಿರ್ತೀವಿ ನಾವು. ಅಷ್ಟು ಸಿನ್ಸಿಯರ್ ನಮ್ಮ ಹುಡುಗರು. ಸೊ ಎಕ್ಸಾಮ್ ಅಂದರೆ ಎಲ್ಲರಿಗೂ ಒಂದೊಂದು ಕ್ರಶ್ ಇರುತ್ತೆ. ಎಕ್ಸಾಮ್ ಆಗಲಿ ಕ್ಲಾಸ್ ಆಗಲಿ. ಸೊ ನಾನು ಎಕ್ಸಾಮ್ಗೆ ರಿಲೇಟ್ ಮಾಡ್ತಾ ನಾನು ಒಂದು ಹುಡುಗಿಗೆ ಏನಾದ್ರು ಪ್ರಪೋಸ್ ಮಾಡೋದಿದ್ರೆ ಒಂದು ಶಾಯರಿ ಎಲ್ಲೋ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲ ವಾವಾ ಅನ್ನಬೇಕು. ಸೊ ಶಾಯರಿ ಹೀಗೆ ಹೋಗುತ್ತೆ. ಗುಂಪಿಗೆ ಸೇರದ ಪದ ನಾನು, ಗುಂಪಿಗೆ ಸೇರದ ಪದ ನಾನು, ನನ್ನೆದೆಯ ಬಿಟ್ಟ ಸ್ಥಳ ತುಂಬು ನೀನು, ನನ್ನೆದೆಯ ಬಿಟ್ಟ ಸ್ಥಳ ತುಂಬು ನೀನು. ಅವರಿವರು ಯಾರು ಯಾರಿಗೆ ಹೇಳಿದರು ಎಂಬ ಕ್ವಶನನ್ನು ಬಿಡು ನೀನು. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸು, ನಿನ್ನ ಹೆಸರನ್ನು ಹೊಂದಿಸಿ ಬರೆಯಲೇನು. ಸೊ ಶಾಯರಿ ವರ್ಕೌಟ್ ಆಗಿಲ್ಲ ಅನಿಸುತ್ತೆ, ಯಾರೂ ಕ್ಲಾಪ್ ಮಾಡ್ತಿಲ್ಲ. ಅಲ್ಲ, ಇಲ್ಲಿ ಯಾರು ಕಾಮರ್ಸ್ ಸ್ಟೂಡೆಂಟ್ಸ್ ಇದ್ದಾರಾ? ಮೋದಿಜಿ ಏನಾರು ಟ್ಯಾಕ್ಸ್ ಹಾಕಿದ್ದಾರಾ ಕ್ಲಾಪ್ ಹೊಡೆಯೋಕ್ಕೆ? ಕಂಜುಸ್ತನ ಬೇಡ, ಎಂಜಾಯ್ ಮಾಡೋಣ. ಇರೋದೇ 4 ದಿನ ಲೈಫು. ಏನಾಗುತ್ತೇನೋ ಯಾರಿಗೆ ಗೊತ್ತು. ನಾನು ಇವತ್ತು ಇಲ್ಲಿದ್ದೀನಿ, ನಾಳೆ ಎಲ್ಲೋ ಹೋಗ್ತೀನೋ, ಹೆಂಗೆ ಬೀಳ್ತೀನೋ ದೇವ್ರಿಗೆ ಗೊತ್ತು. ಆ್ಯಕ್ಚುಲಿ ದೇವ್ರು ನಂಬಲ್ಲ ನಾನು. ನೆಕ್ಸ್ಟ್ ಎಕ್ಸಾಮ್ ಅನ್ನೋದು ಒಂದು ಎಲ್ಲ ರೀತಿ ಲೈಫ್ ಅನ್ನೋದೇ ಒಂದು ದೊಡ್ಡ ಎಕ್ಸಾಮ್. ಎಕ್ಸ್ಪೀರಿಯನ್ಸ್ಗಿಂತ ನನಗೆ ದೊಡ್ಡ ಪಾಠಗಳಿಲ್ಲ ಲೈಫಲ್ಲಿ. ಟೀಚರ್ಸ್ಗಿಂತ ಬರೋ ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಲೈಫ್ ತುಂಬ ಚೆನ್ನಾಗಿ ಕಲಿಸ್ತಾರೆ. ಸೊ ಎಕ್ಸಾಮ್ನ ಹೇಗೆ ಇನ್ನೊಂದು ಕಡೆ ರಿಲೇಟ್ ಮಾಡ್ಬೋದು ಅಂದರೆ ಮದುವೆಗಳಿಗೆ ರಿಲೇಟ್ ಮಾಡ್ಬೋದು. ಮದುವೆಗಳು ಎಕ್ಸಾಮ್ಗಳು ಸಿಮಿಲರ್ ಇರುತ್ತೆ, ಆದರೆ ನಾವು ನೋಡೋ ದೃಷ್ಟಿ ಬಂದು ಬೇರೆ ಆದರೆ ಸಾಕು. ಕನ್ನಡಕ ಹಾಕೊಂಡ್ರೆ ದೃಷ್ಟಿ ಬರಲ್ಲ, ಸರಿಯಾಗುತ್ತೆ ಅಷ್ಟೇ. ಸೊ ಮದುವೆ ಮತ್ತು ಎಕ್ಸಾಮ್ ಹೇಗಿರುತ್ತೆ ಅಂದರೆ ಕ್ವಶನ್ಸ್ಗಳು ರಿಲೇಟಿವ್ಸ್ಗಳು ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ಬರ್ತಾರೆ, ಏನಪ್ಪ ಚೆನ್ನಾಗಿದೆಯಾ ಅಂತಾರೆ. ನಾವು ಎಲ್ಲೋ ನಮ್ಮಮ್ಮ ಹೇಳಿದರು ರಿಲೇಟಿವ್ ಅನ್ನೋಂಗೆ, ಎಲ್ಲೋ ಟೀಚರ್ ಹೇಳಿದರು ಈ ಪಾಠ ಇದೆ ಅಂತ. ಅಷ್ಟು ರಿಲೇಟಿವ್ಸ್ ಇರ್ತಾರೆ. ಸೊ ನೆಕ್ಸ್ಟ್ ಹಾಗೆ ಹೋದರೆ ಮದುವೆ ಮನೆಗಳಲ್ಲಿ ಗುಂಪುಗಳಿರುತ್ತೆ. ಮೀನ್ಸ್ ಇಲ್ಲೊಂದಷ್ಟು ಜನ ಅಲ್ಲೊಂದಷ್ಟು ಜನ, ಸೇಮ್ ಆ್ಯಸ್ ಎಕ್ಸಾಮ್ ಹಾಲ್. ಟಾಪರ್ಸ್ ಒಂದು ಕಡೆ, ಫೇಲ್ಯೂರ್ಸ್ ಒಂದು ಕಡೆ, ಮಿಡಲ್ ಬೆಂಚ್ ಒಂದು ಕಡೆ, ಏನಾಗ್ತಾಯಿದೆ ಅಂತ ಗೊತ್ತಿಲ್ಲದೆ ನೆಕ್ಸ್ಟ್ ಸೆಮ್ ಬರೆಯೋ ಸ್ಟೂಡೆಂಟ್ ಆಫ್ ನೆಕ್ಸ್ಟ್ ಇಯರ್ಸ್ ಒಂದು ಕಡೆ. ಸೊ ಆಮೇಲೆ ಅದು ಅಲ್ಲದೆ ಮದುವೆ ಮನೆಯೂ ಗಿಜಿ ಅಂತಿರುತ್ತೆ. ಆ್ಯಂಡ್ ಎಕ್ಸಾಮ್ ಹಾಲು, ಮಗ ಹಾಲ್ ಟಿಕೆಟ್ ತಂದಿಲ್ಲ ಕಣೋ, ಮಗ ನನ್ನ ಬೆಂಚಲ್ಲಿದ್ದು ಲಾಸ್ಟ್ ಬೆಂಚೇನೋ ನೀನು ಅಂತ ಹೇಳ್ಕೊಂಡು ಓಡಾಡೋ ಫ್ರೆಂಡ್ಸ್ ಇರ್ತಾರೆ.
ಆಮೇಲೆ ಇನ್ನೇನು ಮದುವೆ ಮನೇಲಿ ಎಲ್ಲ ಹೊಸ ತೊಗೊಂಡೋಗಿರ್ತಾರೆ, ಬಟ್ಟೆ, ಡೆಕೋರೇಷನ್ಸ್, ಇನ್ನೂ ಏನೇನೋ ಇರುತ್ತೆ, ನನಗೆ ಗೊತ್ತಿಲ್ಲ ಅಷ್ಟು. ಎಕ್ಸಾಮ್ ಹಾಲಲ್ಲೂ ಅಷ್ಟೇ, ಏನು ಬರಿತೀವೋ ಬಿಡ್ತೀವೋ ಸೀರಿಯಸ್ ಆಗಿ ಗೊತ್ತಿರಲ್ಲ. ಹೊಸ ಪೆನ್ನು, ಹೊಸ ಪೆನ್ಸಿಲ್ಲು, ಅಳಿಸ್ದೇ ಇರೋ ರಬ್ಬರು ಎಲ್ಲನೂ ಹೊಸ ತೊಗೊಂಡೋಗಿರ್ತೀವಿ. ಯೂಸ್ ಮಾಡ್ತೀವೋ ಬಿಡ್ತೀವೋ ಅದು ಇನ್ವಿಜಿಲೇಟರ್ ಮೇಲೆ ಡಿಪೆಂಡು, ಯಾಕಂದರೆ ಅವ್ರು ಕಾಪಿ ಮಾಡೋಕ್ಕೆ ಚಾನ್ಸ್ ಕೊಟ್ರೇ ನಾವು ಮಾಡೋದು. ಹಾಗೆ ಇನ್ನೇನು ಹೇಳ್ಬೋದು, ಆಮೇಲೆ ಎಲ್ಲ ಎಕ್ಸಾಮ್ ಮತ್ತು ಮದುವೆಗೆ ರಿಲೇಷನ್ ಅಂದರೆ ಒಂದು ಮೇನು ಪಾಪ ಬಲಿಕ ಬಕ್ರ ಹಾಗೆ ಆಗ್ತಾನೆ. ಹೇಗಾಗ್ತಾನೋ ಅದು ಗೊತ್ತಿಲ್ಲ. ಎಲ್ಲರೂ ಒಂದು ಕೇಳ್ತಾರೆ, ಏನಪ್ಪ ಆಯ್ತಲ್ಲ ಮದುವೆ ಇನ್ನೇನು ಅಂತಾರೆ. ಈ ಕಡೆ ಏನು ಫುಲ್ ಓದ್ಬಿಟ್ಟಿದ್ಯಾ ಟಾಪರಾ ಅಂತಾರೆ. ಅವೆರಡು ಒಂದೇ ಥರ ಇರುತ್ತೆ. ಲೈಫು ಯಾರಿಗೆ ಏನು ಅನ್ಕೊಳ್ಳುತ್ತೋ ಗೊತ್ತಿಲ್ಲ. ಬಲಿಕ ಬಕ್ರ ಅಂದಾಗ ನೆನಪಾಗೋದು ಎಲೆಕ್ಷನ್ಸ್. ಎಲ್ಲರಿಗೂ ಬುದ್ಧಿ ಇದೆ ನಮಗೆ, ಆದರೂ ಎಲ್ಲೋ ಒಂದು ಹೋಗಿ ಮಡಗ್ತೀವಿ, ಬೆರಳು ಹೋಯ್ತು. 5 ವರ್ಷ ತಲೆ ಮೇಲೆ ಕೂರಿಸ್ಕೊಂಡಿರ್ತೀವಿ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಆ್ಯಕ್ಚುಲಿ ರೂಲ್ ಇರೋದು ನಾವು ಹೇಳ್ದಂಗೆ ಅವ್ರು ಕೇಳಬೇಕು ಅಂತ. ಬಟ್ ನಮ್ಮದೇ ಏನು ನಡೀತಿದೆಯೋ ನಮ್ಗೆ ಗೊತ್ತಿಲ್ಲ. ಪ್ರೆಸೆಂಟ್ ನಮ್ಮ ಕರ್ನಾಟಕ ಸರ್ಕಾರ ತಗೊಂಡ್ರೆ ನನ್ನ ಸೆಲ್ಫ್ ಒಪಿನಿಯನ್ ಇದು. ನಾನು ಯಾವುದೇ ಒಂದು ಪಾರ್ಟಿಗೆ ಪ್ರಚಾರ ಮಾಡೋಕ್ಕಂತೂ ಬಂದಿಲ್ಲ ನಾನು, ಯಾಕಂದರೆ ಇನ್ನೂ ಓಟ್ ಹಾಕಿಲ್ಲ ನಾನು. ಫಸ್ಟ್ ಟೈಮು ಈ ವರ್ಷ ಹಾಕಬೇಕು. ಸೊ ಹೇಗಿದೆ ನಮ್ಮ ಕರ್ನಾಟಕ ಸರ್ಕಾರ ಅಂದರೆ, ನಮ್ಮ ಜನ ತದ್ವಾ ಓಟ್ ಹಾಕಿದ್ದಾರೆ. ಯಾರಿಗೇನು ಹಾಕ್ಬೇಕು ಗೊತ್ತಿಲ್ಲ. ಶಿವ ಅಂತ ಮಡಗ್ದಂಗಿರು ಶಿವ ನೀನು ಅಂತ ಒತ್ತಿ ಹೋಗಿದ್ದಾರೆ. ಅಲ್ಲೇನೋ ಮಧ್ಯ ಮಿಸ್ ಬಾ ಮಗ ನಾನು ನಿನ್ನ ದೋಸ್ತಿ ಮಾಡ್ಕೊಬಿಡೋಣ. ಗೌರ್ಮೆಂಟು ನಿನಗಿಷ್ಟು ದಿನ ನನಗಿಷ್ಟು ದಿನ, ನಿನಗಿಷ್ಟು ಸೀಟು ನನಗಿಷ್ಟು ಸೀಟು, ಬರೀ ಹೊಡಿಯೋರೇ ಆಗೋದ್ರು. ಸೊ ಡೆವಲಪ್ಮೆಂಟು ಆಗಿಲ್ಲ. ನಮ್ಮ 1 ಇಯರಿಂದ ಏನೂ ಡೆವಲಪ್ಮೆಂಟ್ಸ್ ಅಷ್ಟು ಆಗಿಲ್ಲ. ಯಾಕಂದರೆ ಅವ್ರು ಮಾಡಲಿ ಇವ್ರು ಮಾಡಲಿ, ನನಗೆ ಸೀಟ್ ಕೊಟ್ಟಿಲ್ಲ ಕಣೋ, ನನಗೆ ಅದು ಬಿಡೋ ಇದು ಬಿಡೋ ಅಂದ್ಕೊಂಡು ದಿನ ಹೊಡೆದಾಡ್ಕೊಂಡು ಸಾಯೋರೇ ಆಯಿತು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು 20 ಡೇಸ್ ಒಳಗೆ ನಮ್ಮ ಎಲೆಕ್ಷನ್ PM ಎಲೆಕ್ಷನ್ ಬರುತ್ತೆ. ಸೊ ಅಲ್ಲಿ ನಾವು ಈ ಮಿಸ್ಟೇಕ್ ಮಾಡೋದು ಬೇಡ. ಯಾಕಂದರೆ ಇಲ್ಲಿ ಬರೀ 2 ನೋಡಿ ನಾವು ತಡ್ಕೊಳಕ್ಕಾಗ್ತಿಲ್ಲ. ಮೇಲ್ಗಡೆ ಸೆಂಟ್ರಲ್ ಗೌರ್ಮೆಂಟ್ ಹೋದರೆ 6-7 ಪಕ್ಷಗಳು ಒಟ್ಟಿಗೆ ಮಿಕ್ಸ್ ಆಗ್ತಿದೆ. ದೇಶ ಚಿಂದಿ ಬಿಡಿಸಾದರೂ ಆಗ್ಬೋದು. ಸೊ ನೀವು ಯಾರಿಗಾರು ಓಟ್ ಹಾಕಿ, ಬಟ್ ಡೆವಲಪ್ ಆಗಬೇಕು ನಮ್ಮ ಕಂಟ್ರಿ ಅಷ್ಟೇ, ಇನ್ನೇನು ಬೇಡ ನಮಗೆ. ಯಾಕಂದರೆ ಇಂಡಿಯಾ ನನ್ನ ಮನೇನ ಯಾವತ್ತೂ ನಾನು ಕೆಳಗೆ ಹೋಗಿ ಬಿಡಬಾರ್ದು. ಅಟ್ ಎನಿ ಕಾಸ್ಟ್ ಫ್ಲ್ಯಾಗ್ ಕೆಳಗೆ ಹೋದರೆ ನನ್ನ ಪ್ರಾಣ ಹೋಗ್ತು ಅಂತ ಲೆಕ್ಕ ತಗೋಬೇಕು. ಯಾಕಂದರೆ ಸ್ವಾಭಿಮಾನ ಮರ್ತು ಬದುಕಿದ್ರೆ ಈಸ್ ಜಸ್ಟ್ ವೇಸ್ಟ್ ಇಟ್ ಅಷ್ಟೇ. ಸೊ ಇವಾಗ ಅಕಸ್ಮಾತ್ ಏನಾದ್ರು ಆಯಿತು ಮೇಲೆ, ಅಟ್ ಪ್ರೆಸೆಂಟ್ BJP ಬರಲಿಲ್ಲ, ಎಲ್ಲ ಕಾಂಗ್ರೆಸ್ಸು ಮೈತ್ರಿ ಪಕ್ಷಗಳು ಏನೇನಿದೆ ಎಲ್ಲ ಸೇರಿಕೊಂಡ್ರು ಅಂದರೆ ಕಮ್ಮಿ ಅಂದರೂ ಒಂದು 6 PM ಸೀಟ್ ಬೇಕು ಅವ್ರಿಗೆ. ಯಾಕಂದರೆ ಎಲ್ಲ ಅಷ್ಟು ಹೊಡೆದಾಡ್ತಿದ್ದಾರೆ ಮೇಲೆ. ಸೊ ಯಾರ್ಯಾರು ತೊಗೊಬೋದು? ಸೊ ಅವ್ರಿಗೆ ಅಧಿಕಾರ ಬೇಕಷ್ಟೆ. ಯಾರು ಏನಾರು ಮಾಡ್ಕೊಳ್ಳಿ, ನಾನು ಚೆನ್ನಾಗಿದ್ರೆ ಸಾಕು ಅಂತ ಇರೋ ಎಲ್ಲರೂ ಅವರು. ಮಿಸ್ಸಾಗಿ ಏನಾರು ಆಗಿಬಿಟ್ರೆ ಅವ್ರ ಸೀಟ್ಗೋಸ್ಕರ ಏನು ಪವರ್ ಇದೆಯಲ್ಲ ಸಾಕು, 1 ದಿನನೋ 2 ದಿನ ಸರಿ ಮಗ ಆಯ್ತು, ನಾನು ರೆಡಿ, ನಾನು PM ಆಗಬೇಕಷ್ಟೆ, ಆ ಥರ ಮೆಂಟಾಲಿಟಿ ಇರೋ ಜನನೂ ಇದ್ದಾರೆ. ಸೊ 6 ಸೀಟ್ ಆಗ್ಬೋದು ಅಂತ ನನ್ನ ಕ್ಯಾಲ್ಕುಲೇಷನ್. ಯಾಕಂದರೆ ಮೇಲೆ ಬೇಗ ಅಂತೂ ಬಿಟ್ಕೊಡೋರು ಯಾರೂ ಇಲ್ಲ. PM ರೇಸಲ್ಲಿ ತುಂಬ ಜನ ಇದ್ದಾರೆ. ಸೊ ಅಲ್ಲಿ 6 ಸೀಟ್ ಆಯಿತು ಅಂದರೆ ಓಕೆ, ನಾವು ಅದು ಪವರ್ಗೋಸ್ಕರ ಸರಿ 6 ದಿನ 7 ದಿನ ಇದೆ ವಾರದಲ್ಲಿ, 6 PM ಆಗೋಣ, ಒಬ್ರಿಗೆ 2 ದಿನ ಮಡಿಕೊಳ್ಳೋಣ ಅಂತ ಡಿಸೈಡ್ ಆಗ್ತಾರೆ. ಆದರೆ ಮಂಡೇ ಮಮತಾ ಬ್ಯಾನರ್ಜಿ, ಟ್ಯೂಸ್ಡೇ ಮುಲಾಯಮ್ ಸಿಂಗ್ ಯಾದವ್ ಅಥವಾ ಇನ್ಯಾವುದೋ ಯಾದವ್ ಇದ್ದಾರಲ್ಲ ಅವ್ರ ಮಕ್ಕಳು ಅವರೇ ಕಾರ್ಡ್ ಗಿಡನ ಹಾಕೊಂಡು ಏನೋ ಟಾಸ್ ಉಡಾಯಿಸ್ಕೊಂಡು ಮೇಲೆ ನಾನು PM ಇವತ್ತು. 3ನೇ ದಿನ ಅವರು ದೀದಿ ಯಾರು ಆನೆ BSP ಅವ್ರಾಗ್ಬೋದು. 4ನೇ ದಿನ ಅಂದರೆ ಥರ್ಸ್ಡೇ ರೆಡ್ಡಿ. ಆಮೇಲೆ 5th ನಮ್ಮ ಕೇಜ್ರಿವಾಲ್. ನೆಕ್ಸ್ಟ್ ಇನ್ನು ಸಂಡೇ ಸ್ಯಾಟರ್ಡೆ ವರ್ಕಿಂಗ್ ಡೇ ಇಲ್ಲ. ಸೊ ರಾಹುಲ್ ಗಾಂಧಿ ಇರಲಿ, ಪಾಪ ಛೋಟಾ ಭೀಮ್ ನೋಡ್ಕೊಂಡು ಟೈಮ್ ಪಾಸ್ ಆಗುತ್ತೆ, ಪಪ್ಪು ಅಂತ ಕರೆಯೋದು. ಸೊ ಯಾವುದೇ ಕಾರಣಕ್ಕೂ ಈ ಸರಿ ಮಿಸ್ಟೇಕ್ ಮಾಡೋದು ಬೇಡ. ಯಾಕಂದರೆ ನಮ್ಮ ಸ್ಟೇಟಲ್ಲೇ ಆಗಿರೋದು ಸಾಕು. ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿ ನನ್ನ ಪವರ್ ಅಂತ ಹೊಡೆದಾಡ್ಕೊಂಡು ಸಾಯೋಕ್ಕಿಂತ ಸಂಹವ್ ಒಂದು ಡೆವಲಪ್ ಹೋದರೆ ಸಾಕು ನನಗೆ. ಯಾರು ಬರಲಿ, ನನಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನಾನಂತೂ ಓಟ್ ಮಾಡಿಬಿಟ್ಟೆ ಬರೋದು. ಹಂಗಂತ ಕಾಸು ತೊಗೊಂಡು ಯಾರಿಗೂ ಓಟ್ ಹಾಕಲ್ಲಪ್ಪ ನಾನು.
ನನ್ನ ಕೈಯಲ್ಲೂ ಪವರ್ ಇದೆ, ತೋರಿಸ್ಬೇಕು. ಯಾಕಂದರೆ ಇದೊಂದೇ ಸರಿ ನಾನು ನನ್ನ ಪವರ್ ತೋರ್ಸೋಕ್ಕಾಗೋದು. ಬೇರೆ ಟೈಮೆಲ್ಲ ನಾನು ಅವ್ರ ಹತ್ರ ಹೋಗಿ ಕೇಳಬೇಕು. ಈ ಸರಿ ಅವರೇ ನಮ್ಮ ಹತ್ರ ಈಗ ಬರ್ತಾರೆ. ಸೊ ಇದಿಷ್ಟು ನಂದು. ಯಾವತ್ತೂ ಅಷ್ಟೇ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.